ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ಕಟ್ಟಡದ ಶಿಲಾನ್ಯಾಸದ ಸಭಾ ಕಾರ್ಯಕ್ರಮ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಸಭಾಂಗಣದಲ್ಲಿ ನಡೆಯಿತು. ನಾರಾಯಣ ಗುರುಗಳ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶಿವಗಿರಿ ಮಠದ ಪದ್ಮಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಮಾತನಾಡಿ, ನಾರಾಯಣ ಗುರುಗಳ ಪ್ರತಿಯೊಂದು ಮಾತುಗಳು ಸಮಾಜಕ್ಕೆ ಮಾರ್ಗದರ್ಶನವಾಗಿದ್ದು, ಕೊಣಾಜೆ ವಿವಿ ಕ್ಯಾಂಪಸ್ನಲ್ಲಿ ನಿರ್ಮಾಣವಾಗಲಿರುವ ಈ ಅಧ್ಯಯನ ಪೀಠ ರಾಜ್ಯದ ಜನತೆಗೆ ಮಾರ್ಗದರ್ಶನ ಪೀಠವಾಗಲಿದೆ ಅಂತ ಆಶೀರ್ವಚನ ನೀಡಿದ್ರು. ಇನ್ನು ನಮ್ಮ ಸರ್ಕಾರ ನಾರಾಯಣ ಗುರುಗಳ 15 ಪೈಸೆಯ ಸ್ಟ್ಯಾಂಪ್ ಬಿಡುಗಡೆ ಮಾಡಿದ್ರೆ ಶ್ರೀಲಂಕಾ ಸರ್ಕಾರ 50 ರೂಪಾಯಿಯ ಸ್ಟ್ಯಾಂಪ್ ಬಿಡುಗಡೆ ಮಾಡಿತ್ತು. ಅಲ್ಲಿ ಇಂದಿಗೂ ಸ್ಮಾರಕ ಇದ್ದು ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಲಾಗ್ತಾ ಇದೆ. ನಾವಿಂದು ನಮ್ಮ ಸ್ವಾರ್ಥಕ್ಕಾಗಿ ಗುರುಗಳ ಹೆಸರು ಬಳಸಿ ಒಂದೊಂದು ವ್ಯಾಖ್ಯಾನವನ್ನ ನೀಡ್ತಾ ಇದ್ದೀವಿ ಅಂತ ಖೇದ ವ್ಯಕ್ತಪಡಿಸಿದ್ರು. ಇನ್ನು ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ನಾರಾಯಣ ಗುರುಗಳ ಬಗ್ಗೆ ದಿನನಿತ್ಯ ನಾವು ಮಾತನಾಡುವವರು, ಅವರ ಆಚಾರ ವಿಚಾರ ನಡೆನುಡಿ ಇವೆಲ್ಲವೂ ಇವತ್ತಿನ ಕಾಲಘಟ್ಟದಲ್ಲಿ ಜನಸಾಮಾನ್ಯರಿಗೆ ತಲುಪಬೇಕಾದ ಅಗತ್ಯವಿದೆ ಅಂತ ಹೇಳಿದ್ರು. ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್ ಮಾತನಾಡಿ, ಸಂಘ ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆಗೊಳಿಸಿದ್ರೆ ಅದನ್ನ ವಾರದಲ್ಲೇ ತೆಗೆದುಕೊಂಡು ಹೋಗ್ತಾರೆ. ಆದರೆ ರಾಜ್ಯಸಭಾ ನಿಧಿಯಿಂದ ಮಹಾನ್ ಸಮಾಜ ಸುಧಾರಕ ಗುರುಗಳ ಅಧ್ಯಯನ ಪೀಠಕ್ಕೆ ಅನುದಾನ ಬಿಡುಗಡೆ ಮಾಡಿ 4 ವರ್ಷಗಳ ಬಳಿಕ ಶಿಲಾನ್ಯಾಸ ನಡೆದಿದ್ದು ಒಳ್ಳೆಯ ಕೆಲಸಕ್ಕೆ ತಕ್ಷಣದ ಸ್ಪಂದನೆ ಸಿಗುವುದಿಲ್ಲ ಅನ್ನೋದಕ್ಕೆ ಉದಾಹರಣೆ ಎಂದರು. ಅಲ್ಲದೆ ಇನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ PS ಎಡಪಡಿತ್ತಾಯ ಮಾತನಾಡಿ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಉಸ್ತುವಾರಿ ಸಚಿವ ಬಿ ರಮಾನಾಥ್ ರೈ, ಐವನ್ ಡಿಸೋಜಾ, ಶಾಸಕ UT ಖಾದರ್, ಮೊಹಮ್ಮದ್ ಮೋನು, PV ಮೋಹನ್, ಮುದ್ದು ಮೂಡುಬೆಳೆ ಮೊದಲಾದವರು ಉಪಸ್ಥಿತರಿದ್ದರು. ನಾರಾಯಣ ಗುರುಗಳು ಕುದ್ರೋಳಿ ದೇವಸ್ಥಾನ ಪ್ರತಿಷ್ಠೆಯಾಗಿ ಶಿವಗಿರಿಗೆ ಹೋದವರು ಹೇಳಿದರು, ಇನ್ನು ದೇವಾಲಯ ಪ್ರತಿಷ್ಠೆ ಸಾಕು. ಸರಸ್ವತಿ ಶಿವಗಿರಿ ಮಠದಲ್ಲಿ ಶಾರದೆಯ ಪ್ರತಿಷ್ಠೆಯನ್ನು ಮಾಡಿ ಇನ್ನೂ ದೇವಾಲಯಗಳು ಸಾಕು, ಇನ್ನು ವಿದ್ಯಾಲಯಗಳನ್ನು ಪ್ರಾರಂಭಿಸುವ ಅಂತ ಅಲ್ಲಿಂದ ಪ್ರಾರಂಭ ಆದ್ದು. ಇಂದು ಆಗ ಸಮಕಾಲೀನರಾದಂಥ ಚಟ್ಟಂಬಿ ಸ್ವಾಮಿಗಳು ಒಂದು ಮಾತು ಹೇಳಿದರು. ನಾರಾಯಣ ಗುರುಗಳ ಬಗ್ಗೆ ಯಾರು ಹೇಳಿದರಂತೆ, ನಾರಾಯಣ ಗುರುಗಳು ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ಚಟ್ಟಂಬಿ ಸ್ವಾಮಿ ಹೇಳಿದರು, ಅದು ನಾರಾಯಣ ಗುರು ಅಲ್ಲ, ಅದೊಂದು ಸಾಗರ ಅಂತ. ಯಾಕೆ ಅವ ಹೀಗೆ ನೋಡಿದ ಚಟ್ಟಂಬಿ ಸ್ವಾಮಿಗಳು ಆಗ ಹೇಳಿದ್ರಂತೆ, ಮುಂದೆ ಈ ನಾರಾಯಣ ಗುರುಗಳ ಹೆಸರಿನಲ್ಲಿ ಸಾವಿರಾರು ಸಂಸ್ಥೆಗಳು ಬೆಳೆಯಲಿಕ್ಕಿದೆ ಅಂತ. ಚಟ್ಟಂಬಿ ಸ್ವಾಮಿ ಒಬ್ಬ ಸಿದ್ಧಿ ಪುರುಷ, ಕೇರಳದ. ಅವರು ಯಾರ ಇದಕ್ಕೂ ಹೋಗ್ತಿರ್ಲಿಲ್ಲ, ಯಾವ ಸಮಾರಂಭಕ್ಕೂ ಹೋಗ್ತಿರಲಿಲ್ಲ. ಸಿದ್ಧಿ ಪುರುಷ ಆದರೂ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿರ್ಲಿಲ್ಲ ಅಂತ ಮಹಾನ್ ವ್ಯಕ್ತಿ ನಾರಾಯಣ ಗುರುಗಳ ಬಗ್ಗೆ ಹೇಳಿದ ಮಾತು. ಹರಿಪ್ರಸಾದ್ ಅವರು ಅವರ MP ಲ್ಯಾಡ್ ಫಂಡಲ್ಲಿ 50 ಲಕ್ಷ ರೂಪಾಯಿ ಕೊಟ್ಟರು ಅಂತ. ಫಂಡ್ ನಂದಲ್ಲ, ಯಾರು ನೀವು ಕೂತಿದ್ದೀರಿ ನೋಡಿ, ತಮ್ಮ ಫಂಡು ತಮಗೆ ವಾಪಸ್ ಕೊಡ್ತಕ್ಕಂಥದ್ದು. ಅದರಲ್ಲಿ ನನ್ನ ಕೊಡುಗೆ ಏನೂ ಇಲ್ಲ. ನನ್ನ ಭಾವನಾತ್ಮಕವಾಗಿ ಏನಾದರೂ ಕೊಡುಗೆ ಅನ್ನೋದಿದ್ದರೆ, ನನ್ನ ತಾಯಿಯ ಊರು ಉಳ್ಳಾಳ, ಆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ಗೋಸ್ಕರ ಇಲ್ಲಿ ಏನಾದರೂ ಆಗಬೇಕು ಅನ್ನೋದನ್ನು, ಯಾಕಂದರೆ ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿರೋದು ಗುರು ನಾರಾಯಣ ಮಾತ್ರ. ಆದ್ದರಿಂದ ಏನಾದರೂ ಆಗಬೇಕು ಅಂತೇಳಿ ಒಂದು ಸತತವಾದ ಪ್ರಯತ್ನ. ಆದರೆ ನಾರಾಯಣ ಗುರುಗಳು ಆ ದಿವಸಗಳಲ್ಲಿ ಏನು ಹೇಳಿದರು ಅಂತ ಹೇಳಿದರೆ, ಹೌದು ನಾನು ಶೂದ್ರ ಸನ್ಯಾಸಿ, ನಾನು ಪ್ರತಿಷ್ಠಾಪನೆ ಮಾಡಿರುವಂಥ ಶಿವ ಕೂಡ ಶೂದ್ರ ಶಿವ ಅಂತ ಹೇಳಿದ್ರು. ಆವಾಗ ಜಗತ್ತಿಗೆ ದಿಗ್ಭ್ರಮೆ, ಅಲ್ಲ ಏನು ಹೇಳ್ತಾರೆ ನಾರಾಯಣ ಗುರುಗಳು, ಇವರು ಹೋಗಿ ಪ್ರತಿಷ್ಠಾಪನೆ ಮಾಡಿದ್ದು ಮಾತ್ರ ಅಲ್ಲ, ನಾನು ಪ್ರತಿಷ್ಠಾಪನೆ ಮಾಡಿರುವಂಥ ಶಿವ ಕೂಡ ಶೂದ್ರ ಅಂತ ಹೇಳಿಬಿಟ್ರಲ್ಲ, ಗಂಡಾಂತರಲ್ಲ ನಮಗೆ ಅಂತೇಳಿ. ಯಾಕಂದರೆ ಶಿವ ಎರಡಿದ್ದಾನೆ ಅನ್ನುವಂಥ ಕಲ್ಪನೆಗಳು ಕೂಡ ಯಾರಿಗೆ ಸಾಧ್ಯ ಇಲ್ಲ. ಆವಾಗ ಮೊದಲು ಯಾರು ಟೀಕೆ ಮಾಡಿದ್ರು, ಮೊದಲು ಯಾರು ವ್ಯಂಗ್ಯ ಮಾಡಿದ್ರು, ಮೊದಲು ಯಾರು ಹಂಗಿಸಿದ್ರು, ಅವರೆಲ್ಲ ನಾರಾಯಣ ಗುರುಗಳ ಹತ್ರ ಬಂದು, ನೀವು ಶಿವ 2 ಶಿವ ಇದ್ದಂತೆ ಹೇಳಬೇಡಿ, ಶಿವ ಒಂದೇ ಶಿವ, ನಿಮ್ಮ ಶಿವ ಮತ್ತು ನಮ್ಮ ಶಿವ 2 ಒಂದೇ ಅಂತ ನೀವು ಹೇಳಬೇಕು, ನಾಳೆಯಿಂದ ನಿಮ್ಮ ಶಿವನನ್ನು ನಾವು ಒಪ್ಕೊಳ್ತೇವೆ ಎನ್ನುವಂಥ ಮಾತುಗಳನ್ನು ಹೇಳಿದರು. ಅಂದರೆ ಧ್ವನಿಯ ಮೂಲಕ, ಮಾತಿನ ಮೂಲಕ, ಸಂದೇಶದ ಮೂಲಕ, ವಿಚಾರದ ಮೂಲಕ, ಭಾವನೆಗಳ ಮೂಲಕ ಜಗತ್ತನ್ನು ಬದಲಾಯಿಸುವಂಥ ಶಕ್ತಿ ನಾರಾಯಣ ಗುರುಗಳಿಗೆ ಮಾತ್ರ ಇದ್ದಿತ್ತು ಅನ್ನುವಂಥ ಸತ್ಯ ಆ ದಿನಗಳಲ್ಲಿ ಅನಾವರಣ ಆಗಿತ್ತು. ಈ ನಿಗದಿತ ಸಮಯ ಅದರೊಳಗಡೆ ಆಗಬೇಕು. ನಿಮ್ಮ ಅವಧಿ ಮುಗಿಯೋ ಮೊದಲು ಇನ್ನೊಂದು 3.5 ವರ್ಷಗಳ ಕಾಲ ದೇವರು ಇಚ್ಛಿಸಿದರೆ ನನ್ನ ಅವಧಿ ಇದೆ. ಈ ಅವಧಿಯೊಳಗಡೆ ಇದು ಕಟ್ಟಡ ತಲೆ ಎತ್ತುವುದು ಮಾತ್ರ ಅಲ್ಲ, ಅಲ್ಲಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಿಮ್ಮ ನಾಯಕತ್ವದಲ್ಲಿ ಆಗಲಿ. ನಾನು ಸದಾ ನಿಮ್ಮ ಜೊತೆಗಿರ್ತೇನೆ.
ಸರಕಾರದಿಂದ ಮಾತ್ರ ನಾವು ಹಣ ತರಲಿಕ್ಕೆ ಪ್ರಯತ್ನ ಮಾಡೋದಲ್ಲ, ಕೊಡುಗೈ ದಾನಿಗಳು ಕೂಡ ಕೊಡ್ತಾರೆ. ಈ ಒಂದು ಸಮುದಾಯ ಮಾತ್ರ ಅಲ್ಲ, ಎಲ್ಲ ಸಮುದಾಯದಲ್ಲೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಯಾಯಿಗಳಾಗಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹಣ ಬರುತ್ತೆ, ಹಣದ ಕೊರತೆ ಖಂಡಿತ ಆಗೋದಿಲ್ಲ. ನಮಗೆ ಬೇಕಾಗುವಂಥದ್ದು ಏನಂತ ಹೇಳಿದ್ರೆ ಪ್ರಾಮಾಣಿಕತೆ, ಬದ್ಧತೆ ಮತ್ತೆ ನಾಯಕತ್ವ. ಅನುಯಾಯಿಗಳಿದ್ದಾರೆ, ಇಲ್ಲಿ ಆಗುತ್ತೆ. ಯಾಕೆಂತಂದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಈ ಅಧ್ಯಯನ ಪೀಠ ಉಳಿದ ಪೀಠಗಳ ಹಾಗೆ ಅಲ್ಲ. ಯಾಕೆಂತಂದ್ರೆ ಇವರ ಮೇಲೆ ನಮಗೆ ಅಪಾರವಾದ ಗೌರವ ಇದೆ, ಭಕ್ತಿ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಕೂಡ ಸಾಂಗವಾಗಿ ನೆರವೇರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.